ಇವತ್ತು ಮಗಳ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ ಅವಳು ನಗರ್ತಿದ್ದಾಳೆ. ಬಾಯ್ ಬಾಯ್. ಎಲ್ಲ ಫೋಟೋಸ್ ಉಂಟು ಇದ್ರಲ್ಲಿ ನೋಡಿ. ಟೋಟಲ್ 5 ಇದೆ. ಇದನ್ನು ತೆಗಿಲಿಕ್ಕೆ ಕೂಡ ಆಗ್ತದೆ ಹೀಗೆ. ಸೊ ಇದು ಕಸ್ಟಮೈಸ್ಡ್, ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ ನೋಡಿ ಇಷ್ಟು ಉಪದ್ರ ಮಾಡ್ತಾರೆ ನೋಡಿ. ನಂಗೆ ಆಗ್ತಾ ಇಲ್ಲ. ಮಕ್ಕಳಿಗೆ ಏನಾದ್ರು ಹೀಟ್ ಆಗಿದ್ರೆ ಆ ಕಷಾಯನ ಕುಡಿಬಹುದು. ನೆಕ್ಸ್ಟ್ ತೋರಿಸ್ತೇನೆ ಅದು ಯಾವುದು ಬೇರು ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತು ಮಗಳ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ ಅವಳು ನಗರ್ತಿದ್ದಾಳೆ. ಸೊ ಇವತ್ತು ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ನಾನು ಮನೇಲಿ ಹೇಗಿರ್ತೇನೆ ಮತ್ತೆ ನನ್ನ ಮಗಳ ಜೊತೆ ಜಾಸ್ತಿ ವಿಡಿಯೋಸ್ ಮಾಡ್ತೇನೆ ಇವತ್ತು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಆಕ್ಚುಲಿ ಏನ್ ಗೊತ್ತಾ, ಈಗ ಟೈಮ್ 10:15 ಆಯ್ತು. ಇವಳು ಮಲಗುವ ಟೈಮ್ ಸ್ನಾನ ಮಾಡಿ. ಸೊ ಸ್ನಾನ ಮಾಡಿ ಎಲ್ಲ ಬಂದಾಗಿದೆ, ಆದ್ರೆ ಮಲಗ್ಲಿಕ್ಕೆ ಕೇಳ್ತಾ ಇಲ್ಲ. ನೋಡಿ ಹೀಗೆ ಮಾಡ್ತಿದ್ದಾಳೆ. ನಾನು ಮಲಗುದಿಲ್ಲ ಇಡೀ ಆಟ ಆಡ್ತಿದ್ದಾಳೆ. ಒಂದು ಚೂರು ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಇವತ್ತು ನನ್ನನ್ನು. ಸೊ ಹಾಗಾಗಿ ಅವಳನ್ನ ಇಟ್ಕೊಂಡು ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ಮತ್ತೊಂದು ನಿಮ್ಗೆ ತೋರಿಸ್ಲಿಕ್ಕೆ ಉಂಟು. ಹೀಗೆ ಅವಳು ಬಿಟ್ಟಲೆಲ್ಲ ಗೊತ್ತಿಲ್ಲ ನೋಡೋ. ವೇಟ್, ನಾನು ಮೊನ್ನೆ ಒಂದು ಹೋಸ್ಟಿಗೆ ಹೋಗಿದ್ದೆ. ಓಕೆನಾ, ವಿಡಿಯೋ ಕ್ಲಿಯರ್ ಉಂಟಲ್ವಾ? ನನ್ನ ಮಗಳು ಬಂದು ಆಯ್ತು ಟ್ರೈಪಾಯ್ಡ್ ಹೋಯ್ತು. ನೋಡಿ ಬರ್ತಿದ್ದಾಳೆ. ನಾನು ಹೋಯ್ತು. ನಾನು ಮೊನ್ನೆ ಒಂದು ಹೋಸ್ಟಿಗೆ ಹೋಗಿದ್ದೆ, ನಮ್ಮ ಮನೆ ಹತ್ರನೇ. ಸೊ ಅವರೊಂದು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ, ಲಾಸ್ಟಿಗೆ ಕೊಡ್ತಾರಲ್ಲ. ಸೊ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಕಸ್ಟಮೈಸ್ಡ್ ಅದು. ಸೊ ನಾನು ಅದನ್ನು ನಿಮಗೆ ತೋರಿಸುವ ಅಂತ ನಾನು ಅದು ತುಳು ಬ್ಲಾಗ್ ಅಲ್ಲಿ ಹಾಕ್ತಿದ್ದೇನೆ. ಅದು ಹೋಸ್ಟ್ ಹೇಗಿತ್ತು ಅಂತ, ತುಳುವಲ್ಲಿ ಹೋಸ್ಟ್ ಹೇಗೆ ಮಾಡ್ಬೋದು ಅಂತ ನಾನು ಅದರಲ್ಲಿ ಹಾಕ್ತೇನೆ. ತುಳು ಬ್ಲಾಗ್ ಅಲ್ಲಿ ವಿಜಯ ಕವಿತಾ ತುಳು ಪಾತ್ರ ಕಥೆ ಅಂತ ಉಂಟು. ಸೊ ಈಗ ನಾನು ಗಿಫ್ಟ್ ಯಾವ್ದು ಅಂತ ತೋರಿಸ್ತೇನೆ. ನನ್ನ ಮಗಳು ಬಿಡ್ತಾ ಇಲ್ಲ ನೋಡಿ. ಟ್ರೈಪಾಯ್ಡ್ ಎಲ್ಲ ಶೇಕ್ ಆಗ್ತುಂಟಿಗೆ. ಬಲೆ ಅಲ್ಲಿ ತುಳಿ ಏರು ಇವತ್ತು ಜನ ಒಳ್ಳೆ ಹಾಯ್ ಮಕ್ಕಳೇ ಮಾತಾಡಿ. ಟಾಟಾ ಬಾಯ್. ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಒಳ್ಳೆಗೆ ಬಿತ್ತಾಳೆಲ್ಲ ಗೊತ್ತಿಲ್ಲ ನೋಡ. ದಿಸ್ ಒನ್ ನೋಡಿ, ಅದು ಸಹ ಬಿಡುದಿಲ್ಲ ಅವಳು. ಇದರಲ್ಲಿ ನಮ್ಮ ಫೋಟೋಸ್ ಉಂಟು ನೋಡಿ. ನಾನು ಇದನ್ನ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಬೇಕಾದ್ರೆ. ನಮ್ಮ ಫೋಟೋಸ್ ಉಂಟು ಸೀಮಂತದ್ದು. ನನ್ನ ಅಮ್ಮನ ಫೋಟೋ ಕೂಡ ಹಾಕಿದ್ದಾರೆ. ಮತ್ತೆ ನಮ್ಮದು ಮಗು, ನನ್ನದು, ಮತ್ತೆ ನಾನು ಹಸ್ಬೆಂಡ್ ಇದ್ದು ಸೀಮಂತದ ಫೋಟೋ, ಮತ್ತೆ ಮಗು ಆದ ನಂತರದ ಫೋಟೋ, ಎಲ್ಲ ಫೋಟೋಸ್ ಉಂಟು ಇದರಲ್ಲಿ ನೋಡಿ. ಟೋಟಲ್ 5 ಇದೆ. ಇದನ್ನು ತೆಗಿಲಿಕ್ಕೆ ಕೂಡ ಆಗ್ತದೆ ಹೀಗೆ. ಸೊ ಇದು ಕಸ್ಟಮೈಸ್ಡ್, ನನಗೆ ತುಂಬಾ ಇಷ್ಟ ಆಯ್ತು. ಸೊ ಮೊನ್ನೆ ಹೋಸ್ಟಿಗೆ ಹೋಗಿದ್ದೆ, ಸೌಮ್ಯ ಅಕ್ಕ ಅಂತ. ಸೊ ಅವರ ಮಗಳು ವೃದ್ಧಿಯ ಬರ್ಡೇ, 3ನೇ ವರ್ಷದ ಬರ್ಡೇ ನೋಡಿ. ತೆಗ್ಲು. ಸೊ 3ನೇ ವರ್ಷದ ಬರ್ಡೇ. ಸೊ ಹಾಗಾಗಿ ಹೋಸ್ಟಿಗೆ ಕರೆದಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಗಿಫ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಇದನ್ನ ಇಲ್ಲೇ ನಮ್ಮ ರೂಮಲ್ಲಿ ಇಟ್ಕೊಂಡಿದ್ದೇನೆ. ಈಗ ನಮ್ಮ ಮಗಳು ಸದ್ಯಕ್ಕೆ ಉಪದ್ರ ಮಾಡ್ತಿದ್ದಾಳೆ. ಮತ್ತೆ ವಿಡಿಯೋ ಮುತ್ತುಲೆಗೆ ನೋಡಿ. ನೀವು ಹೇಳ್ತೀರಿ ವಿಡಿಯೋ ಮಾಡ್ತಿಲ್ಲ ಅಂತ. ಸೊ ಜಸ್ಟ್ ಉಪದ್ರದಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿಲ್ಲ ನಂಗೆ ನೋಡಿ. ಈಗ ಟ್ರೈಪಾಯ್ಡ್ಗೆ ಬಂದು ಆಯ್ತು. ಹೋಯ್ತು. ಈರೇನಾ ಈರೇನಾ ಮಗ ಅದಕ್ಕ ನೋಡಿ ಇಷ್ಟು ಉಪದ್ರ ಮಾಡ್ತಾರೆ ನೋಡಿ. ನಂಗೆ ಆಗ್ತಾ ಇಲ್ಲ. ಆಯ್ತಾಯ್ತು. ನಮ್ಮ ರೂಮ್ ನೋಡಿ, ಸಣ್ಣ ರೂಮ್. ಆಯ್ತಾಯ್ತು. ಹೋಯ್ತು. ಒಟ್ಟಾರೆ ಆ ಟ್ರೈಪಾಯ್ಡ್ ಅನ್ನು ಬಿಡ್ತಾ ಇಲ್ಲ ಇವಳು. ಅದೇ ಬೇಕಂತೆ ನೋಡಿ. ಓ ಅವಳಿಗೆ ಬೇಕಂತೆ. ಹಂಗೆ ಕೊಡುದಿಲ್ಲ ಅವಳು. ಲಚ್ಚು ನಾನೀಗ ಹೋದ್ರೆ ನನ್ನ ಹಿಂದೆನೆ ಬರ್ತಾಳೆ, ಇಲ್ಲದ್ರೆ ಹೀಗೆ ಉಪದ್ರ ಮಾಡುದು ನೋಡಿ ವಿಡಿಯೋ ಮಾಡುವಾಗ. ಅಮ್ಮ
ಆ, ಸ್ನಾನ ಮಾಡಿ ಆಗ ಸ್ನಾನಕ್ಕಿಂತ ಮುಂಚೆ ಎಣ್ಣೆ ಹಚ್ಚಿದಾಗ ನಿದ್ದೆ ಬರ್ತಾ ಇತ್ತು ಅವಳಿಗೆ. ಸ್ನಾನ ಮಾಡಿದ ನಂತರ ನಿದ್ದೆ ಇಲ್ಲ, ಓಡಿದೆ. ಅಲ್ಲ ಮಗ, ಅಲ್ಲ. ಹಾ ಹಾ, ಭಾರಿ ಜೋರಾಗಿದ್ದೀರಿ, ಭಾರಿ ಜೋರಾಗಿದ್ದೀರಿ ನೀವು. ಹೌದು, ಆಯ್ತು, ಬಿತ್ತು ಬಿದ್ದು ಬಿದ್ದು ಬಿದ್ದು. ಕಸ್ಟಮೈಸ್ಡ್ ಗಿಫ್ಟ್ ಇದೆ ನೋಡಿ, ಚಂದ ಉಂಟಲ್ಲ. ನಿದ್ದೆ ಇಲ್ಲ, ನಿದ್ದೆ ಇಲ್ಲ. ಆ, ಆ, ಆ. ಈಗ ಅಜ್ಜಿಯ ಜಕ್ಕೆಲಲ್ಲಿ ನಿದ್ದೆ ಬರ್ತಾವ ನೋಡ್ಬೇಕು. ಹ್ಮ್, ಬಾರಿ ಜೋರ ನೀರು ಅಪ್ಪ. ಎಂತ ಕಷಾಯ ಅದು? ಕೊಟ್ಟೆ ಮುಳ್ಳಿನ ಕಷಾಯ. ಮಕ್ಕಳಿಗೆ ಏನಾದ್ರು ಹೀಟ್ ಆಗಿದ್ರೆ ಆ ಕಷಾಯನ ಕುಡಿಬಹುದು. ನೆಕ್ಸ್ಟ್ ತೋರಿಸ್ತೇನೆ ಅದು ಯಾವುದು ಬೇರು ಅಂತ. ನಾನಾಗ ಮಗುವಿಗೆ ಕಷಾಯ ಅಂತ ಹೇಳಿದೆ ಅಲ್ವಾ, ಇದರದ್ದೇ ಕೊಟ್ಟೆ ಮುಳ್ಳಿನ ಕಷಾಯ. ಈಗ ಮುಳ್ಳು ಮುಳ್ಳು ಇರ್ತದೆ ನೋಡಿ, ಇದರ ಬೇರತ ನಾರಿಂದ ಕಷಾಯ ಮಾಡೋದು. ಕರೆಕ್ಟ್ ನೋಡ್ಕೊಳ್ಳಿ ಎಲೆ. ಕರು. ಇತ್ತೇನಾ? ಬರ್ತ್ಡೇ ಗಾವು ಅದಾ ಯಬ ಯಬ ಬಾವ ನನಗೆ ಒಳ್ಳೆ ಕಂಟೆಂಟ್. ಅಕ್ಕ ಒಂದು ನಿಮಿಷ ಎಂತಕ್ಕಿದ್ದು ಡ್ಯಾನ್ಸ್? ಸ್ಕೂಲ್ ಡೇಯಾ?